ಮತ್ತು ನಮಗೆಲ್ಲರೂ ಕುಂದಾಪುರದವರಿಗೆ ಹೇಳೋದಿರುತ್ತೆ, ನೀವು ಕುಂದಾಪುರದವರೆಲ್ಲ ಊರು ಬಿಟ್ಟು ಬಪ್ಪತ್ತಿನ ಬರೇ ಒಂದು ಬ್ಯಾಗ್ ಹೆಗಲಿಗೆ ಹೈಕೊಂಡು ಬರ್ತ್ರಿ, ಒಬ್ಬರೇ ಬಸ್ ಹತ್ಕೊಂಡು ಬತ್ರಿ, ಇಲ್ಲೆಲ್ಲರೂ ಬಸ್ ಇಳೀತ್ರಿ, ಜಾಲಹಳ್ಳಿ ಕ್ರಾಸ ಹತ್ತಿಗುಪ್ಪಿಯೋ ಅಲ್ಲೆಲ್ಲೋ ಮಲ್ಲೇಶ್ವರಮಂಗ ಬಸ್ ಇಳೀತ್ರಿ, ಯಾರು ನಿಮ್ಮ ಜೊತೆ ಬತ್ತಿಲ್ಲ, ನೀವು ಒಬ್ಬರು ಬತ್ರಿ, ಎಲ್ಲರೂ ಹೋಟ್ಲು ಬೇಕ್ರಿ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋತ್ರಿ ಅಂತ ಹೇಳ್ತಾರೆ. ಹೆಚ್ಚಿನವ್ರು ಹೇಳೋದು ಹಾಗೆ. ಆದರೆ ಹೇಳುವವ್ರಿಗೆ ಗೊತ್ತಿಲ್ಲ, ಕುಂದಾಪುರದಿಂದ ಬರುವ ಒಬ್ಬ ಏಗಳಿಗೂ ಬರಲಿಲ್ಲ, ಒಬ್ಬ ಬರಲೇ ಇಲ್ಲ. ಅವನೊಟ್ಟಿಗೆ ಮಾಣ್ಕಟ್ಟೆ ಬ್ರಹ್ಮ ಮಂದರ್ತಿ ಅಮ್ಮ ಏಗಳಿಗೂ ಒಟ್ಟಿಗೆ ಬಂದು